ರಾಬರ್ಟ್ ಡಿಸೋಜಾ, ಪ್ರಧಾನ ಕಾರ್ಯದರ್ಶಿ ಮಂಗಳೂರು ಗ್ರಾಮಾಂತರ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತೊಕ್ಕೋಡು ತಂಡದ ಕ್ರೀಡಾ ಸಂಘಟಕರು ತಮಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಆಗಮಿಸಿಕೊಂಡಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸುವರು ಮೊಹಮ್ಮದ್ ನಿಶಾನ್, ಅದೇ ರೀತಿ ಯಸ್ರಾಜ್. ತಾವುಗಳು ಮುಖ್ಯ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮಗೂ ಕೂಡ ಶಾಸಕರಾಗಿರುವಂತಹ AKM ಅಶ್ರಫ್ ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಟೀಮ್ ಬ್ಲಾಕ್ ಅಂಡ್ ವೈಟ್ ಪರವಾಗಿ ಸಾಬಾಸ್ ಎಫ್ಕೋ ಇವರನ್ನು ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಸಫೀಲ್ ಜೋರದ ಕೈ ಚಪ್ಪಲೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿಕೊಂಡಿರತಕ್ಕಂಥ ಮಾರುತಿ ಜನಸೇವಾ ಸಂಘ, ಅದೇ ರೀತಿ ಮಾರುತಿ ಯುವಕ ಮಂಡಲ ಇದರ ಸದಸ್ಯರಾಗಿರುವಂತಹ ಮಹೇಶ್ ಅವರನ್ನ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಲಿಕ್ಕಿದ್ದಾರೆ. ಆಸಿಕ್ ಜೋರದ ಕೈ ಚಪ್ಪಲೊಂದಿಗೆ ಅವರನ್ನು ಕೂಡ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿಕೊಂಡಿದ್ದಾರೆ ಸಿರಿಲ್ ರಾಬರ್ಟ್ ಡಿಸೋಜಾ, ಪ್ರಧಾನ ಕಾರ್ಯದರ್ಶಿ ಮಂಗಳೂರು ಗ್ರಾಮಾಂತರ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತೊಕ್ಕೋಟು ತಂಡದ ಕ್ರೀಡಾ ಸಂಘಟಕರು. ಇವರನ್ನ ಸಿನಾನ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕಾಗಿ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿಕೊಂಡಿದ್ದಾರೆ ಉಮಾಮಹೇಶ್ವರಿ ಅಕಾಡೆಮಿ ಇದರ ಅಧ್ಯಕ್ಷರಾಗಿರುವಂತಹ ಗೋಪಿನಾಥ್, ತಮಗೆ ಆತ್ಮೀಯ ಆದರಣೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಟೀಮ್ ಬ್ಲಾಕ್ ಅಂಡ್ ವೈಟ್ ಪರವಾಗಿ ಇವರನ್ನ ತೌಸೀಫ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿಕೊಂಡಿದ್ದಾರೆ ದಿನಕರ್, ಉಪಾಧ್ಯಕ್ಷರು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಯಾಡ್ ಉಲ್ಲಾಲ. ಇವರಿಗೂ ಕೂಡ ಸ್ವಾಗತನ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿದ್ದಾರೆ. ಆಸಿಕ್ರವರು ತಮಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಟೀಮ್ ಬ್ಲಾಕ್ ಅಂಡ್ ವೈಟ್ ಪರವಾಗಿ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಪ್ರದೇಶದಲ್ಲಿ ಬಹಳಷ್ಟು ಯುವ ಪ್ರತಿಭೆಗಳನ್ನ ತನ್ನ ಫುಟ್ಬಾಲ್ ಮೂಲಕ ತರಬೇತಿ ಇತ್ತೀಚೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿರತಕ್ಕಂಥ ಸಾಜಿದುಲ್ಲಾ ಅವರನ್ನ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಲಿಕ್ಕಿದ್ದಾರೆ. ಸಾನಮಾಜ್ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವಂತಹ ವ್ಯಕ್ತಿಗಳು ಮೊಹಮ್ಮದ್ ನಿಶಾನ್, ಇವರಿಗೆ ಸಂಸ್ಥೆಯ ಶಹೀರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ವೈಟ್ ಪರವಾಗಿ. ಅದೇ ರೀತಿ ಮತ್ತೋರ್ವರು ಯಸ್ರಾಜ್, ಇವರಿಗೆ ನಿಸಾರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸೀಕ್ರೆಟ್ ಮಾಡಿದಂತಹ ತಂಡಗಳ ಮಧ್ಯೆ ಸಾಗ್ತಾ ಇದೆ. Team Black and White presents Dream Home Trophy 2023. So right now the present match is going between Black and White versus district, that is the one Sacred Heart Mudantyar. Another one we have Elegant Football Club. So the two terrific match has been coming up over here. Sacred Heart Mudantyar, the men in the black just trying to go for the goal, and here we find it was a good try. It was definitely a good try, but not having a very good perfect contact into the goal post. ಆಗಮಿಸಿರ್ತಕ್ಕಂತಹ ಅಬ್ದುಲ್ ಅಜೀಜ್, ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಅಬ್ದುಲ್ ಅಜೀಜ್ ಅವರನ್ನು ಬಹಳಷ್ಟು ಆದರಪೂರ್ವಕವಾಗಿ ಬ್ಲಾಕ್ ಅಂಡ್ ವೈಟ್ ತಂಡದ ಗೌರವಾಧ್ಯಕ್ಷರು ಇವರಿಗೆ ನಮ್ಮ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ವೆಲ್ಕಮ್ ಯು ಸರ್. I request Mr. Shinan to please hand over the flower bouquet to our chief guest, and in the middle we have one of the legend MLA of Manjeshwar, the youth icon Mr. AKM Ashraf sir, the member
So he is also being the part of this great event. The South Canada District state teams has been participating in this great tournament here. So here coming back into the games. One of the professional college of South Canada District, one in football, another one in kabaddi. So this time there has been coming up with a football tournament in the name of the college, Sacred Heart Madantyar, already leading from 1-0. But again, that was a good opportunity. Razik. Thank God that the brothers on the rise now. Endless celebrations all in my house. Levitating now, I'm super duper fly now. So welcome back once again for tournament here. Already it's coming up with 1-0. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರಾಗಿ ಹಿರಿಯರಾಗಿರುವಂತಹ ಸರಳ ಸಜ್ಜನಿಕೆಯ ದಾಕ್ಷ ರಾಜಕಾರಣಿಯಾಗಿರ್ತಕ್ಕಂತಹ ನಮ್ಮ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ MLA ಆಗಿರ್ತಕ್ಕಂತಹ AKM ಅಶ್ರಫ್ ಇವರು ನಮ್ಮ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಜೋರಾದ ಚಪ್ಪಲಿಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿಗಳು ದಿನಕರ್ ಉಪಾಧ್ಯಕ್ಷರು ಕಬಡ್ಡಿ ಅಕಾಡೆಮಿ, ಇವರಿಗೆ ಕೂಡ ಸ್ವಾಗತಿಸ್ತಾ ಇದ್ದೇವೆ. ಸಿರಿಲ್ ರಾಬರ್ಟ್ ಡಿಸೋಜಾ ಪ್ರಧಾನ ಕಾರ್ಯದರ್ಶಿಗಳು, ಬೆಂಗಳೂರು ಗ್ರಾಮಾಂತರ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತುಕ್ಕೂಡ್ ತಂಡದ ಕ್ರೀಡಾ ಸಂಘಟಕರು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇನ್ ದ ಮಿಡಲ್ there was a very good opportunity to go for the goal, and this time once again they have been missing up over there. And we have another chief guest who is joining hand with us, Mr. Mohammed Nishan. So put your hands together and give a big round of applause. Next we have Mr. Yashraj also being the part of this great event, and we have Mr. Mahesh Maruti Yuvaka Mandala, who had received the State Rajyotsava Prashasti 2023. And next we have Shabas Yafko, and we have Umashri Kabaddi. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ನರಿಂಗಾನ ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ನವಾಜ್ ನರಿಂಗಾನ, ಇವರನ್ನು ಬಹಳಷ್ಟು ಆಧಾರಪೂರ್ವಕವಾಗಿ ನಮ್ಮ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಟೀಮ್ ಬ್ಲಾಕ್ ಅಂಡ್ ವೈಟ್ ಪ್ರೆಸೆಂಟಿಂಗ್ ಡ್ರೀಮ್ ಹೋಮ್ಸ್ ಟ್ರೋಫಿ 2023. I request both the teams please form the horizontal line facing the stage, straight line. ನಮ್ಮ ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳು ಅಂಕಣಕ್ಕೆ ಪ್ರವೇಶಿಸಿ ನಮ್ಮ ಆಟಗಾರರಿಗೆ ಶುಭಾಶಯನ್ನು ಕೋರಬೇಕಾಗಿ ತಮ್ಮನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. Mr. AKM Ashraf, and he has been the youth icon in football, supporting plenty of tournament. Mr. AKM Ashraf, and also we have Mr. Robert D'Souza, the General Secretary of Mangalore Amateur Kabaddi Association, and also Shivaji Friends Circle Tukut, and we have Mr. Dinakar, the Vice President, and we have Mr. Mohammed Nishan, Yashraj, Mahesh Maruti, Yuvaka Mandala, Shabat, Yafko, Gopi, Kabaddi Academy, Gopinath, and Abdul Aziz, Honorable President, Black and White, also being a part of this great event.
Sacred Heart. Elegant, both teams are just trying to steal the goal in the second half. So, that was absolutely a foul play that can be seen here. Just that was trying to come up with a free kick. The first kick that is gone for the big one, and it's a goal number 1 already that has been registered here. And already scored there. Coming back once again here, it's 1 for 1. Play has been seen with the equal. The tiebreaker. ನಮ್ಮ ಈ ಕಾರ್ಯಕ್ರಮದ ಅತಿಥಿಯಾಗಿರ್ತಕ್ಕಂತಹ ಅಯಾಸ್ ತಾವುಗಳು ಅಯಾಸ್ ಗೋವಾ ತಾವುಗಳು ನಮ್ಮ ಮುಖ್ಯ ವೇದಿಕೆಯನ್ನು ಆಗಮಿಸಿ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿದೆ ಅಂತ ನೋಡ್ಕೊಳ್ತಾ ಇದ್ದೇವೆ. ಈ ಪಂದ್ಯಾಕೂಟ ಮುಗಿದ ಬಳಿಕ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವಂತಹ ಇವರಿಗೆ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿದೆ. So I request AYC Ambar Uppala. So they have been entering the field here. The team of Uppala sided. AYC Ambar Uppala. So you can enter the ground. Next on the other side we'll be having Mangalore United. So the two teams need to come back here. Yes, completion of the tiebreaker. Sacred Heart Madanpyar is winning the first title here. Congratulations team, and hard luck for Team Elegant. So I request Mangalore United please enter the ground for the match number 3. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಆತ್ಮೀಯ ಗಣ್ಯ ವ್ಯಕ್ತಿತ್ವಗಳೇ, ಫುಟ್ಬಾಲ್ ಪ್ರೇಮಿಗಳೇ, ಆತ್ಮೀಯ ಬಂಧುಗಳೇ, ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರೀಮ್ ಹೋಮ್ಸ್ ಟ್ರಾಫಿಗೋಸ್ಕರ ನಡೆಯುವಂಥ ಫುಟ್ಬಾಲ್ ಪಂದ್ಯಾಟ ಹಲವಾರು ಕ್ರೀಡೆಗಳಿಗೆ ಸಾಕ್ಷಿಯಾದಂಥ ಉಳ್ಳಾಳದ ಪ್ರಸಿದ್ಧವಾದ ಈ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ. ಈ ವರ್ಷದ
ಕರ್ನಾಟಕ ರಾಜ್ಯ ಗಣರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಮಾರುತಿ ತಂಡದ ಪ್ರತಿನಿಧಿ ಇದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಕಬಡ್ಡಿ ಪಟು ಗೋಪಿಯವರಿದ್ದಾರೆ. ಇನ್ನಿತರ ಗಣ್ಯ ವ್ಯಕ್ತಿತ್ವಗಳು ಕೂಡ ವೇದಿಕೆಯಲ್ಲಿದ್ದಾರೆ. ನನ್ನೂರಿನ ಉದ್ಯಮಿ, ಯುವ ಉದ್ಯಮಿ ಶಹಬಾಜ್ರವರ ಕರೆಗೆ ನೋ ಹೇಳಲಿಕ್ಕಾಗದೆ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಂದು ಅವಕಾಶ ನನಗೆ ಲಭಿಸಿದೆ. ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ. ಈ ಕ್ಷೇತ್ರ ಅಂತ ಹೇಳಿದರೆ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾದ UT ಖಾದರ್ ಅವರ ಕ್ಷೇತ್ರ. ನಿಜಕ್ಕೂ ಗಡಿನಾಡಿನ ನಾವೆಲ್ಲರೂ ಕೂಡ UT ಖಾದರ್ ಅಂತ ಹೇಳಿದರೆ ಭಾರತ ದೇಶದಲ್ಲೇ ರಾಜಕೀಯದಲ್ಲಿ ಒಂದು ಮಾದರಿಯುತ ಪೊಲಿಟಿಷಿಯನ್ ಅಂತ ಹೇಳ್ಬೋದು. ನಾನಿಲ್ಲಿಗೆ ಬರುವಾಗಲೂ ಕೂಡ UT ಖಾದರ್ ಅವರಿಗೆ ಕರೆ ಮಾಡಿದ್ದೆ. ಆಗ ಅವರು ಹೇಳಿದ ಮಾತಂತ ಹೇಳಿದರೆ, ನಿರ್ಬಂಧವಾಗಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಯಾಕಂತ ಹೇಳಿದರೆ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ನನ್ನ ಹುಡುಗರು ಅಂತ ಬಹಳ ಪ್ರೀತಿಪೂರ್ವಕ ನಿಮ್ಮನ್ನು ಕುರಿತು ಅವರು ಹೇಳಿದರು. ಬಹುಶಃ ಅವರು ಕರ್ನಾಟಕ ವಿಧಾನಸಭಾ ಅಧಿವೇಶನ ನಡೀತಾ ಇದೆ, ಆ ಕಾರಣದಿಂದ ಅವರು ಬೆಳಗಾವಿಯಲ್ಲಿದ್ದಾರೆ. ಆದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುವಾಗ ಅವರನ್ನು ನೆನೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಇತ್ತೀಚೆಗೆ ನಮ್ಮ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾಟ ಮುಗಿದು ಕೇವಲ 1-2-3 ವಾರಗಳೇ ಆಗಿವೆ. ಅದರಲ್ಲಿ ಕೂಡ ನಾವೆಲ್ಲ ಬಹಳ ಪ್ರಾರ್ಥನಾಪೂರ್ವಕ ನಮ್ಮ ದೇಶ ವಿಶ್ವಕಪ್ನಲ್ಲಿ ವಿಜೇತರಾಗಬೇಕು ಅಂತ ಪ್ರಾರ್ಥನೆಯಿಂದ ನಾವೆಲ್ಲ ಕಾಯ್ತಾ ಇರುವಾಗ ಅನಿರೀಕ್ಷಿತವಾಗಿ ನಾವು ಫೈನಲ್ಗೆ ತಲುಪಿದರೂ ಕೂಡ ನಮಗೆ ವಿಶ್ವಕಪ್ಪನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಫುಟ್ಬಾಲ್ ಅಂತ ಹೇಳುವಾಗ ಈಗಲೂ ಕೂಡ ಜಗತ್ತಿನ ಫುಟ್ಬಾಲ್ ಪಂದ್ಯಾಟಕ್ಕೆ ಮುಂದಿನ ವರ್ಷ ನಮ್ಮ ದೇಶ ಪ್ರಪ್ರಥಮವಾಗಿ ಎಂಟ್ರಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಕೂಡ ನನಗೀಗ ಪರಿಚಯ ಮಾಡುವಾಗ ನಮ್ಮ ಕೇರಳದ ಫುಟ್ಬಾಲ್ ಪಟುಗಳನ್ನು ಕೂಡ ಪರಿಚಯಿಸುವಂಥ ಅವಕಾಶ ನನಗೆ ಸಿಕ್ಕಿದೆ. ಕ್ರೀಡೆ ಅಂತ ಹೇಳುವಾಗ ಕ್ರೀಡೆ ಒಂದು ಮೆಸೇಜ್ ಅಂತ ಹೇಳಿದರೆ ಪರಸ್ಪರ ಪ್ರೀತಿ, ವಿಶ್ವಾಸ, ಮಾನವೀಯತೆ, ಸಾಮರಸ್ಯ ಎಲ್ಲವೂ ಕ್ರೀಡೆಯಿಂದ ನಮಗೆ ಸಿಗ್ತಾ ಇದೆ. ಈಗೆಲ್ಲ ನಾವು ಯುವಕರನ್ನು ವಿದ್ಯಾರ್ಥಿಗಳು ಹೇಳೋ ಮಾತು ಅಂತ ಹೇಳಿದರೆ ಎಲ್ಲರೂ ಡ್ರಗ್ಸಿಗೆ ಬಲಿಯಾಗ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೇವೆ. ಡ್ರಗ್ಸಿನಿಂದ ನಮ್ಮ ವಿದ್ಯಾರ್ಥಿ ಯುವಜನ ಸಮೂಹವನ್ನು ಅವರನ್ನು ಮುಕ್ತರಾಗಿಸಲಿಕ್ಕಿರುವ ಒಂದೇ ಒಂದು ಹಾದಿ ಅಂತ ಹೇಳಿದರೆ ಅದು ಕ್ರೀಡೆ ಅಂತ ನಮಗೆ ಸ್ಪಷ್ಟವಾಗಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಯಾವುದೇ ಒಬ್ಬ ವಿದ್ಯಾರ್ಥಿಗೆ, ಯುವಕನಿಗೆ ತನ್ನ ಜೀವನದಲ್ಲಿ ಕ್ರೀಡೆಯಿಂದ ಏನಾದರೂ ಆಗಬೇಕಂತ ಇದ್ದರೆ ಅವರು ಖಂಡಿತವಾಗಿಯೂ ಡ್ರಗ್ಸಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅವರು ಡ್ರೀಮ್ ಹೋಮ್ಸ್ ಟ್ರಾಫಿಗೋಸ್ಕರ ಇವತ್ತು ಮತ್ತು ನಾಳೆ ಕೇರಳ ಕರ್ನಾಟಕದ ಹಲವಾರು ಪ್ರಶಸ್ತ ಆಟಗಾರರು ಭಾಗವಹಿಸುವಂಥ ಈ ಒಂದು ಪಂದ್ಯಾಟ ನಡೀತಾ ಇದೆ. ಇಲ್ಲಿ ಆಡುವವರು ಮುಂದಿನ ದಿನಗಳಲ್ಲಿ ಪ್ರಾಂತ್ಯ ಮಟ್ಟಕ್ಕೂ ದೇಶೀಯ ಮಟ್ಟಕ್ಕೂ ಆಯ್ಕೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡು, ನೆರೆಯ ಗಡಿಯ ಓರ್ವ ಶಾಸಕ ಎಂಬ ನೆಲೆಯಲ್ಲಿ ಅಲ್ಲೂ ಕೂಡ ನಾನು ಕೂಡ ಬೆಳೆದು ಬಂದದ್ದು ಕಬಡ್ಡಿ ಮುಖಾಂತರ. ಈಗಲೂ ಕೂಡ ನಾವು ಕಬಡ್ಡಿ ಬಗ್ಗೆ ಮಾತಾಡ್ತಾ ಇದ್ದೆವು. ನಾವು ಕಬಡ್ಡಿ ಅಂತ ಹೇಳುವಾಗ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಸುಧೀರ್ ಕುಮಾರ್ ಅವರು, ನಾವೆಲ್ಲ ಸುಧೀರ್ ಅಣ್ಣ ಅಂತ ಕರೀತಾ ಇದ್ದೇವೆ. ಇತ್ತೀಚೆಗೆ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಸುಧೀರ್ ಅಣ್ಣನ ಒಂದು ಸ್ಮಾರಕವಾಗಿ ನನ್ನ ಕ್ಷೇತ್ರದಲ್ಲಿ ಬಹುಶಃ ಮಂಗಳೂರಲ್ಲಿ ಕೂಡ ಇರಲಿಕ್ಕಿಲ್ಲ 4 ಕೋಟಿ ರೂಪಾಯಿಗಳ ಒಂದು ಇಂಡೋರ್ ಕಬಡ್ಡಿ ಸ್ಟೇಡಿಯಂ ನನ್ನ ಕ್ಷೇತ್ರ ನಿರ್ಮಾಣವಾಗ್ತಾ ಇದೆ. ಈಗಲೂ ಕೂಡ ಮಂಜೇಶ ಕಬಡ್ಡಿ ಅಕಾಡೆಮಿಯ ಅಧ್ಯಕ್ಷನಾಗಿ ಸೇವೆಗೈತಾ ಇದ್ದೀನಿ. ಸ್ಪೋರ್ಟ್ಸ್ ಅಂತ ಹೇಳಿದರೆ ನಾವೆಲ್ಲರೂ ಸ್ಪೋರ್ಟ್ಸಿನಿಂದ ನಮಗೆ ಸಾಮರಸ್ಯ ಉಳಿಸ್ಬೋದು, ಸ್ಪೋರ್ಟ್ಸಿನಿಂದ ಕೋಮು ಗಲಭೆಗಳನ್ನು ನಮಗೆ ಇಲ್ಲವಾಗಿಸ್ಬೋದು, ಸ್ಪೋರ್ಟ್ಸಿನಿಂದ ನಮಗೆ ಮಾನವೀಯತೆಯನ್ನು ಹೇಳ್ಬೋದು. ಈಗಲೇ ನಾನಿಲ್ಲಿ ಕೂತಿರುವ ಸಂದರ್ಭದಲ್ಲಿ ಅಸೀಸ್ರವರು ನಮ್ಮ ಗೋಪಿಯವರ ಇತ್ತೀಚೆಗೆ UT ಖಾದರ್ ಅವರ ಒಂದು ಕಾರ್ಯಕ್ರಮದಲ್ಲಿ ಅವರ ಮಿತ್ರರಾದ ಪುತ್ತುಬಾವರವರ ಬಗ್ಗೆ ಅವರ ಒಂದು ಭಾಷಣದ ಒಂದು ತುಣುಕನ್ನು ತೋರಿಸಿದರು. ನಿಜಕ್ಕೂ ನಾನು ಅನಿರೀಕ್ಷಿತವಾಗಿ ಆ ಕುರ್ಚಿಯಲ್ಲಿ ಅದನ್ನು ಆ ಒಂದು ವೈರಲ್ ಆದ ಅವರ ಮಾತಿನ ಒಂದು ಮನದಾಳದ ಮಾತಿನ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋದ ಮೆಸೇಜ್ ಅಂತ ಹೇಳಿದರೆ ಕ್ರೀಡೆ ಮುಖಾಂತರ ಜಾತಿ ಧರ್ಮದ ಅಡ್ಡಗೋಡೆಗಳನ್ನು ಕಿತ್ತೆಸದಂಥ ಒಂದು ಮೆಸೇಜನ್ನು ಗೋಪಿಯವರು ನೀಡಿದ್ದಾರೆ. ನಿಜಕ್ಕೂ ಅದು ಎಲ್ರಿಗೊಂದು ಮಾದರಿಯುತವಾದ ಅವರ ಮನದಾಳದ ಮಾತು. ನಾನು ಖಂಡಿತವಾಗಿ ನನ್ನ ಕ್ಷೇತ್ರದಲ್ಲಿ ಮುಂದಿನ ಭಾಷಣಗಳಲ್ಲಿ ಆ ಒಂದು ತುಣುಕಿನ ಬಗ್ಗೆ ವಿಶ್ಲೇಷಿಸ್ತಾನಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಮಿತ್ರ ಶಹಬಾಜ್ರವರು, ಅವರು ಈ ಉದ್ಯಮಿ ಆದರೂ ಕೂಡ ಸಣ್ಣ ಪ್ರಾಯದಲ್ಲೇ ನನ್ನ ಕ್ಷೇತ್ರದಲ್ಲಿ ಹಲವಾರು ಸಮಾಜ ಸೇವಕವಾದ ಕಾರ್ಯಗಳನ್ನು ಕೈಗೆತ್ತಿಕೊಂಡಿರುವಂಥ ಒಬ್ಬ ಉದ್ಯಮಿಯಾಗಿದ್ದಾರೆ. ಯಾರೇ ಅವರಲ್ಲಿ
ಏನೇ ಕೇಳಿದರೂ ಕೂಡ ಯಾರಿಗೂ ತಿಳಿಯದ ಮಟ್ಟದಲ್ಲಿ ಸಮಾಜದಲ್ಲಿ ನೊಂದವರನ್ನು ಜೊತೆ ಸೇರಿಸುವಂಥವ್ರ ವ್ಯಕ್ತಿತ್ವವಾಗಿದ್ದರೆ ಪ್ರೀತಿಯ ಶಹಬಾಜ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಿರ್ಬಂಧವಾಗಿ ನನಗೂ ಅಚ್ಚರಿಯಾಯಿತು. ಶಹಬಾಜ್ ನನ್ನ ಕರೆಯುವುದು ನನ್ನ ಕ್ಷೇತ್ರದಲ್ಲಿ ಮಂಜೇಶ್ವರದಲ್ಲ ಉಪ್ಪಳದಲ್ಲಿ ಒಂದು ಕಾರ್ಯಕ್ರಮಕ್ಕೆ. ಆದರೆ ಅವರು ಹೇಳಿದರು, ನೀವು ನಿರ್ಬಂಧವಾಗಿ ನನ್ನ ಮಿತ್ರರ ಈ ಒಂದು ಉಳ್ಳಾಳದಲ್ಲಿ ನಡೆಯುವಂಥ ಫುಟ್ಬಾಲ್ಗೆ ನೀವು ಬರಬೇಕಂತ ಹೇಳಿದ ಒಂದು ಕರೆಯಿಂದ ಬೆಳಗ್ಗೆ ಎದ್ದು ಸಂಜೆ ತನಕ ಒಂದು 25 ಕಾರ್ಯಕ್ರಮಗಳಲ್ಲಿ ಓಡಾಡಿ UT ಖಾದರ್ ಅವರ ಕ್ಷೇತ್ರಕ್ಕೆ ಬರಲಿಕ್ಕೂ ನಿಮ್ಮನ್ನು ವಿಶ್ ಮಾಡಲಿಕ್ಕೂ ನನಗೆ ಒಂದು ಅವಕಾಶ ಸಿಕ್ಕಿದೆ. ನಮ್ಮ 2 ಕ್ಷೇತ್ರ ಅಂತ ಹೇಳಿದರೆ UT ಖಾದರ್ ಅವರು ನಿಮ್ಮ ಕ್ಷೇತ್ರದ MLA ಆಗಿರುವಾಗಲೂ, ಆರೋಗ್ಯ ಮಂತ್ರಿ ಆಗಿರುವಾಗಲೂ, ಸ್ಪೀಕರ್ ಆಗಿರುವಾಗಲೂ ನನ್ನ ಕ್ಷೇತ್ರದಲ್ಲಿ ಅವರು ನನಗಿಂತ ಫೇಮಸ್. ಯಾಕೆಂತ ಹೇಳಿದರೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಪ್ರತಿ ಮನೆಗೆ ಬಲ್ಲವರಾಗಿದ್ದು UT ಖಾದರ್ ಅವರು. ನಿಜಕ್ಕೂ ಅವರಂತ ಹೇಳಿದ ಒಬ್ಬ ರಾಜಕಾರಣಿ ನಮ್ಮ ಈ ಒಂದು ದಕ್ಷಿಣ ಭಾರತಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಅಂಥ ಒಂದು ನಾನು ಕೂಡ ಹೊಸ MLA ಆಗಿ ಬಂದಾಗ ಅವರಲ್ಲಿ ಹೇಳಿದ ಮಾತಂತ ಹೇಳಿದರೆ, ನಾನು ನಿಮ್ಮನ್ನು ನೋಡಿ ನಿಮ್ಮ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಿ ನಾನು ಕಲಿತಾ ಇದ್ದೀನಿ. ಲೈಫಲ್ಲಿ ಏನಾಗಬೇಕಂತ ಕೇಳಿದರೆ ನನಗೊಬ್ಬ UT ಖಾದರ್ ಆಗಬೇಕಂತ ಹೇಳಿದ ಅದನ್ನು ಹೆಮ್ಮೆಯಿಂದ ಈಗಲೂ ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರಿಕೊಂಡು ಇದು ಅತ್ಯುಚ್ಚಲ ಒಂದು ಫುಟ್ಬಾಲ್ ಪಂದ್ಯಾಟವಾಗಿ ಮಾರ್ಪಡಲಿ ಅಂತ ಪ್ರಾರ್ಥಿಸಿಕೊಂಡು ವೇದಿಕೆಯಲ್ಲಿ ಗಣರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಮಾರುತಿ ತಂಡಕ್ಕೂ ಅದೇ ರೀತಿಯಲ್ಲಿ ಇನ್ನಿತರ ಗಣ್ಯ ವ್ಯಕ್ತಿಗಳಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಮತ್ತೊಮ್ಮೆ ಮಂಜೇಶ್ವರದ ಎಲ್ಲ ಜನರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಶುಭಗಳನ್ನು ಕೋರಿ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕೇರಳ, ಜೈ ಕರ್ನಾಟಕ. ಧನ್ಯವಾದಗಳು. ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂತಹ AK ಮಶ್ರೂಮ್ MLA ಮಂಜೇಶ್ವರ್ ಅವರಿಗೆ ಮತ್ತೊಮ್ಮೆ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ವತಿಯಿಂದ ತಮಗೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ನಿಮ್ಮೆಲ್ಲರ ನೆಚ್ಚಿನ ಸಿರಿ ರಾಬರ್ಟ್ ಡಿಸೋಜಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರು ಶುಭಾಶಯ ಕೋರಬೇಕಾಗಿ ವಿನಂತಿ ಮಾಡಿಕೊ. ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ಒಂದು ಇವರ ಒಂದು ಏನೋ ಒಂದು ದೊಡ್ಡ ಇದೊಂದು ಕನಸಿನ ಕಾರ್ಯಕ್ರಮ ಅಂತ ಹೇಳ್ತೇನೆ ನಾನು. ಈ ಫುಟ್ಬಾಲ್ ಪಂದ್ಯಾಟವು ನಮ್ಮ ಉಳ್ಳಾಲ ವಲಯದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ್ದು ಆಯೋಜಿಸಿದ್ದಕ್ಕೆ ನಾನು ಪ್ರಥಮವಾಗಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ. ನನಗೆ ತುಂಬ ಸಂತೋಷವಾಗ್ತದೆ. ಯಾಕೆಂದರೆ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾದ್ರೆ ಇದಕ್ಕೆ ಕಾರಣಕರ್ತರು ನಮ್ಮ ಸಾಜಿದುಲ್ಲಾ ಮತ್ತು ಪ್ರತಿಭಾ ಅವರನ್ನು ನಾನು ಇಲ್ಲಿ ಸ್ಮರಿಸ್ತೇನೆ. ನನಗೇನು ಸಂತೋಷ ಆಗ್ತದೆ, ನಾನು ಇದೇ ಕ್ರೀಡಾಂಗಣದಲ್ಲಿ ಫುಟ್ಬಾಲ್, ಕಬಡ್ಡಿ, ವಾಲಿಬಾಲ್ ಬಾಲ್ಯದಲ್ಲಿ ಆಡಿದ ನನ್ನ ನೆನಪು ನನಗೆ ಇವತ್ತು ಮರುಕಳಿಸಿತು. ನಮ್ಮ ಮಂಜೇಶ್ವರದ ಶಾಸಕರಾದ ಇವರು ಒಂದು ಕಿವಿ ಮಾತನ್ನು ಹೇಳಿದರು. ಇದನ್ನು ನಾನು ಮತ್ತೊಮ್ಮೆ ಒತ್ತಿ ಹೇಳ್ತೇನೆ. ನಮ್ಮ ಯುವಕರೇ, ನೀವು ಎಂದಿಗೂ ದುಶ್ಚಟಕ್ಕೆ ಬಲಿಯಾಗದಿರಿ. ಕ್ರೀಡೆ ಅಂದರೆ ಶಕ್ತಿ ಮತ್ತು ಯುಕ್ತಿಯ ಒಂದು ಆಟ. ಈ ಕ್ರೀಡೆಗೋಸ್ಕರ ಎಷ್ಟೋ ಜನ ಪ್ರಾಣ ತೆತ್ತವರಿದ್ದಾರೆ. ಈ ಕ್ರೀಡೆಯಿಂದ ಎಷ್ಟೋ ಜನ ಸಂತೋಷಪಟ್ಟವರಿದ್ದಾರೆ. ಕ್ರೀಡೆಯಿಂದ ಎಷ್ಟೋ ಮನೆ ಬೆಳಗಾಗಿ ಇದ್ದು ಉಂಟು. ಯಾಕೆಂದರೆ ಹೇಳಿದರೆ ನಾವು ಕಳೆದ ನಮ್ಮ ಇಲ್ಲಿ ಅಖಿಲ ಭಾರತ ವಿಶ್ವವಿದ್ಯಾನಿಲಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯವು ಪ್ರಥಮ ಸ್ಥಾನವನ್ನು ಕಳೆದ 33 ವರ್ಷಗಳ ಹಿಂದಿನ ಚರಿತ್ರೆಯನ್ನು ಬರೆದು ಕೀರ್ತಿ ಪತ್ರಿಕೆಯನ್ನು ನಮ್ಮ ಉಳ್ಳಾಲದ ನಾಡಿಗೆ, ಕರ್ನಾಟಕಕ್ಕೆ ಹಾಗೂ ನಮ್ಮ ದೇಶಕ್ಕೆ ಕೀರ್ತಿ ತಂದ ಇವತ್ತು ಇಬ್ಬರು ಕ್ರೀಡಾಪಟುಗಳು ನಮ್ಮ ಉಳ್ಳಾಲ ವಲಯದವರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ರೀತಿ ನಾನು ಈ ಫುಟ್ಬಾಲ್ ಕ್ರೀಡೆ ಬಗ್ಗೆ ತುಂಬ ಪ್ರೇಮಿಯಾಗಿದ್ದೇನೆ. ಯಾಕೆಂದರೆ ಹೇಳಿದರೆ ಇದು ಇನ್ನಷ್ಟು ಬೆಳೆಯಬೇಕು. ಇದಕ್ಕೆ ಕಾರಣಕರ್ತರಾದ ಎಲ್ಲ ನಮ್ಮ ಸ್ವಯಂ ಸೇವಕರನ್ನು ನಾನು ಶ್ಲಾಘನೆ ಮಾಡ್ತೇನೆ. ಮತ್ತು ಈ ದಿನ ಆಟ ಆಡಲಿಕ್ಕೆ ಉತ್ಸವದಿಂದ ಬಂದ ಎಲ್ಲ ಫುಟ್ಬಾಲ್ ಆಟಗಾರರನ್ನು, ಫುಟ್ಬಾಲ್ ಪ್ರೇಮಿಗಳನ್ನು ನಾನು ಒಂದೇ ಮಾತಿನಲ್ಲಿ ಅವರಿಗೆ ನನ್ನ ಹೃದಯಾಂತದಿಂದ ನಾನು ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಇನ್ನೂ ಬೆಳಗಲಿ ಈ ಫುಟ್ಬಾಲ್ ಕ್ರೀಡೆ ಇನ್ನೂ ಉತ್ತಮ ಮಟ್ಟದಲ್ಲಿ ನೀವು ಈ ದಿನ ಈ ಪಂದ್ಯಾಟದಲ್ಲಿ ಭಾಗವಹಿಸಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆದು ನೀವು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಕೆಲಸಗಳಲ್ಲಿ, ಬ್ಯಾಂಕು, ಇನ್ನಿತರ ಖಾಸಗಿ ನಮ್ಮ ಕಳೆದ ಬಾರಿ ಒಂದು ವೇದಿಕೆಯಲ್ಲಿ ನಮ್ಮ ಉಳ್ಳಾಲದ
ಶಾಸಕರಾದ ಯುಟಿ ಖಾದರ್ ಅವರು ಸಭಾಧ್ಯಕ್ಷರು ಇವರು ಮಾತು ಹೇಳಿದರು. ಅದಕ್ಕೆ ಒತ್ತು ನಮ್ಮ ಗೋಪಿನಾಥ್ ಕಾಪಿಗಾಡಿ ಇವರು ತುಂಬ ನಾನು ಯಾಕೆ ಸ್ಮರಣೆ ಮಾಡ್ತೇನೆ ಅಂತ ಹೇಳಿದರೆ, ಇವರು ಯೂನಿವರ್ಸಿಟಿ ಒಳಗೆ ಒಂದು ಸರ್ಕಾರಕ್ಕೆ ಬರೆದು ಯೂನಿವರ್ಸಿಟಿಯಲ್ಲಿ ಆಡುವ ಕ್ರೀಡಾಪಟುಗಳಾಗಲಿ ಮತ್ತು ನಮ್ಮ ಮಾನ್ಯ ಸಭಾಧ್ಯಕ್ಷರು ಕೂಡ ಅವರು ಒಂದು ವಿಧಾನಸಭೆಯಲ್ಲಿ ನಮ್ಮ ಕ್ರೀಡಾಪಟುಗಳಿಗೆ ಕೆಲಸ ಕೊಡಬೇಕು. ಯಾಕಂದರೆ ನಮ್ಮಲ್ಲಿ ಖಾಸಗಿ ಸಂಸ್ಥೆಗಳಿದೆ, MRPL ಮತ್ತು NMPT ಇಂಥ ಸಂಸ್ಥೆಗಳಿಗೆ ಪ್ರಥಮ ಆದ್ಯತೆ ನಮ್ಮ ಕ್ರೀಡಾಪಟುಗಳಿಗೆ ಕೊಡಬೇಕು, ಬ್ಯಾಂಕು ಕ್ಷೇತ್ರಗಳೆಲ್ಲ ಅಂತ ಹೇಳಿ ನಾನು ಒತ್ತಿ ಹೇಳಿ ಇದಕ್ಕೆ ಎಲ್ಲರೂ ಸ್ಪಂದನೆ ಮಾಡಿ ನಮ್ಮ ಕೇರಳ ರಾಜ್ಯದ ಶಾಸಕರು ಕೂಡ ಇದ್ದಾರೆ. ಅವರು ತುಂಬ ಈಗಾಗಲೇ ಅವರು ಈ ಕಬಡ್ಡಿ ಕ್ರೀಡೆಗೋಸ್ಕರ ಕ್ರೀಡಾಂಗಣವನ್ನೇ ಒಂದು ಆಶ್ವಾಸನೆ ನೀಡಿದರು. ಅದೇ ರೀತಿ ಎಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಎಲ್ಲ ಕ್ರೀಡೆಗಳು ಬೆಳೆಯಬೇಕು. ನಮ್ಮ ಮನಃಶಾಂತಿ ಮತ್ತು ಜನಗಳು ಈಗ ಹೇಳಿದಾಗೆ ನಮ್ಮ ಏನು ಸಾಮರಸ್ಯವನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು ಕ್ರೀಡೆಯಿಂದ ನಮಗೆ ನೆಮ್ಮದಿ ಹೊರತು ನಮಗೆ ಇದರಿಂದ ಏನು ತೊಂದರೆ ಆಗೋದು ಆರೋಗ್ಯ ಮತ್ತು ಎಲ್ಲ ಮಾನಸಿಕವಾಗಿ ಕೂಡ ನಾವೊಂದು ಇದು ನನ್ನ ಜೀವನದಲ್ಲಿ ಕಬಡ್ಡಿ ಅಂದರೆ ನನ್ನ ಜೀವನದಲ್ಲಿ ಕಬಡ್ಡಿಯ ಒಂದು ಯುಕ್ತಿ ಮತ್ತು ಶಕ್ತಿಯಿಂದ ನಾನು ಬೆಳೆದವ ಅಂತ ಹೇಳಿ ನಾನು ಅವಕಾಶಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೋಪಿನಾಥ್ ರವರು ಶುಭಾಶಯ ಕೋರಬೇಕಾಗಿ ಮಾಡ್ಕೊಂಡಿದ್ದಾರೆ. ವೇದಿಕೆಯಲ್ಲಿರುವ ನನ್ನ ಆತ್ಮೀಯರಾದ ಮಂಜೇಶ್ವರ ಶಾಸಕರಾದ A.K. ಅಶ್ರಫರು, ನನ್ನ ಆತ್ಮೀಯ ಸಹೋದರ ನವಾಜ್ ನಯಂಗಾನ ಹಾಗೂ ವೇದಿಕೆಯಲ್ಲಿರುವ ನನ್ನ ಎಲ್ಲ ಸಹೋದರರಿಗೂ ವಂದಿಸುತ್ತಾ, ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರ ವತಿಯಿಂದ ಅದ್ದೂರಿಯ ಫುಟ್ಬಾಲ್ ಪಂದ್ಯಾಟ ಹಲವು ವರ್ಷಗಳಿಂದ ನನ್ನ ಲೆಕ್ಕದಲ್ಲಿ ನಾನು ಒಂದು 2-3 ವರ್ಷ ಆಯಿತು ಅಂತ ಪಂದ್ಯಕೂಟ ಇಲ್ಲಿ ನಡೆಯಲು ಕಾಣ್ತದೆ ನನಗೆ. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆಯ ಪಂದ್ಯಕೂಟವನ್ನು ಆಯೋಜಿಸಿದ್ದೀರಿ. ಇಂಥ ಒಂದು ಪಂದ್ಯಕೂಟ ಹಿಂದೆ ಕೊರೋನಾ ಬರುವುದಕ್ಕಿಂತ ಈ ಕ್ರೀಡಾಂಗಣ ಆಗಲಿ, ಆಚೆ ಕ್ರೀಡಾಂಗಣ ಆಗಲಿ, ಕಬಡ್ಡಿ, ಕ್ರಿಕೆಟ್, ಫುಟ್ಬಾಲ್ ಅದೆಲ್ಲ ತುಂಬ 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 ಹಿಂದೆ ಹೋಗ್ತಾ ಇದೆ. ನಿಮ್ಮಂಥ ಯುವಕರು ಇಂಥ ಕ್ಲಬ್ಗಳು ಬಂದು ಏನು ಪುನಃ ಅದಕ್ಕೆ ಮರುಜೀವ ಕೊಡಬೇಕೆಂದೇಳಿ ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಹಾಗೂ ಈ ಒಂದು ಪಂದ್ಯಕೂಟಕ್ಕೆ ಕಬಡ್ಡಿಯವರನ್ನು ಯಾಕೆ ಆಹ್ವಾನಿಸಿದ್ದೀರಿ, ಅದು ಒಂದು ಕ್ವಶನ್. ಕಾರಣ A.K. ಅಶ್ರಫ್ ಸರ್ ನಮ್ಮ MLA ಅವರು, ಇಲ್ಲಿ ನಮ್ಮ ಶಾಸಕರು ಯುಟಿ ಖಾದರ್ ಹೇಗಿದ್ದಾರೆ ಹಾಗೆ ಆ ಸ್ಪೋರ್ಟ್ಸ್ ಲವರ್ ಅವರು ಮಂಜೇಶ್ವರದಲ್ಲಿ ಎಲ್ಲ ಅವರ ಕಬಡ್ಡಿಯ ನನ್ನ ಆತ್ಮೀಯ ಸಹೋದರ, ನನ್ನ ಒಡನಾಡಿ ಸುಧೀರ್ ಕುಮಾರ್ ಒಟ್ಟಿಗೆ ಹೇಗೆ ಅವರ ಒಡನಾಟವೋ, ನನ್ನ ಹಾಗೂ ಶಾಸಕ ಯುಟಿ ಖಾದರ್ ಒಟ್ಟಿಗೆ ಹೇಗೆ ಒಡನಾಟ, ಅದೇ ರೀತಿ ಅವರ ಒಡನಾಟ. ಕಬಡ್ಡಿಗೆ ಏನು ಬೇಕಾದರೂ ಅವರು ಕೊಡಲಿಕ್ಕೆ ತಯಾರಿದ್ದಾರೆ. ಹಾಗೆ ಈಗ ಎಷ್ಟೋ ಕೋಟಿಯ ರೂಪಾಯಿಗಳ ಒಳಾಂಗಣ ಕ್ರೀಡಾಂಗ ಕೂಡ ಅಲ್ಲಿ ಆಗ್ತಾ ಉಂಟು ಅವರ ಇದರಲ್ಲಿ. ಅದನ್ನು ಅವರ ಒಡನಾಡಿ ಸುಧೀರ್ ಕುಮಾರ್ ಹೆಸರಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅದೊಂದು ಅದ್ಭುತ ಕೆಲಸ, ಅದೊಂದು ಚರಿತ್ರೆ ಬರಲಿಕ್ಕಿದೆ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ. ಖಂಡಿತ ಮಂಜೇಶ್ವರ ಕ್ಷೇತ್ರದಲ್ಲೆಲ್ಲ ಕೇರಳದಲ್ಲಿ ಅದೊಂದು ಚರಿತ್ರೆಯನ್ನೇ ಸೃಷ್ಟಿಸಲಿ ಎಂದು ನನ್ನ ಒಂದು ಖಂಡಿತ ಅದು ಮಾತದು. ಅದೇ ರೀತಿ ಈ ಉಳ್ಳಾಳದ ಮಣ್ಣಿನಲ್ಲಿ ಕಬಡ್ಡಿ ಅಂದರೆ ಪುತ್ತುಭಾವ, ಸ್ಪೋರ್ಟಿಂಗ್ ಉಳ್ಳಾಲ, ಅದಕ್ಕೆ ಮಾತಾಡಲಿಕ್ಕಿಲ್ಲ. ನನ್ನ ಸಹೋದರ ಅವನನ್ನು ಯಾರು ಗುರುತಿಸಲಿಕ್ಕೆ ಗೊತ್ತಿಲ್ಲದವರಿಲ್ಲ ಹಿಂದಿನ ನಮ್ಮ ಕಾಲಘಟ್ಟದಲ್ಲಿ. ಈಗಿನ ಮಕ್ಕಳಿಗೆ ಅವರು ಯಾರಂತೇಳಿ ಗೊತ್ತಿಲ್ಲ. ಹಾಗೆ ಮೊನ್ನೆ ಸ್ಟೇಜಲ್ಲಿ ನಿಂತು ಮಾತಾಡುವಾಗ ಅವನ ನನ್ನ ಮಾತನ್ನು ಕೇಳ್ತಾ ಇದ್ದ. ಆ ಒಡನಾಡಿಯ ನಾನು ಏನು ಸಾಧನೆ ಮಾಡಿದನೋ ಅದಕ್ಕಿಂತ 100 ಪಟ್ಟು ಹೆಚ್ಚು. ಅದು ಎಲ್ಲರಿಗೂ ಈ ಉಳ್ಳಾಳ ಭಾಗದಲ್ಲಿ ಗೊತ್ತು. ಅವನಿಗೆ ಜಾತಿ, ಧರ್ಮ, ಮತ ಯಾವುದಿಲ್ಲ. ಎಲ್ಲರಿಗೂ ಯಾವ ಸಂದರ್ಭದಲ್ಲಿ ಕಬಡ್ಡಿ ಅಂದರೆ ಅವನಿಗೆ ಪಂಚಪ್ರಾಣ, ಅದನ್ನು ಹೇಳಿ ಪ್ರಯೋಜನ ಇಲ್ಲ. ಬಟ್ ಕಬಡ್ಡಿ ಅಲ್ಲದೆ ಕೂಡ ಬಾಕಿ ಸಮಾಜದಲ್ಲಿ ಯಾರಿಗೂ ಅದಕ್ಕಿಂತ ಒಂದು ಎಕ್ಸಾಂಪಲ್ ಈಗ ಅದಕ್ಕೆ ಕೊಡಲಿಕ್ಕೆ ಹೇಳ್ತೇನೆ ಸರ್. ಅವನ ಬಗ್ಗೆ ಒಂದು ಎಕ್ಸಾಮ್ ಮೊನ್ನೆ ಅದು ಹೇಳಲಿಕ್ಕೆ ಮರ್ತೋಯ್ತು. ನಮ್ಮ ಆತ್ಮೀಯ ಸಹೋದರ ಇನ್ನೊಬ್ಬ ಇದ್ದೇನೆ, ಹಸನ್ ಹಬ್ಬ ಅಂತೇಳಿ. ಅದು ಯಾರಿಗೂ ಗೊತ್ತಿಲ್ಲ. ಹಸನ್ ಹಬ್ಬ ಅಂದರೆ 80-90ರ ದಶಕದಲ್ಲಿ ಕರ್ನಾಟಕದ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಹೇಗಿದ್ರಿದ್ರು, ಕಬಡ್ಡಿಯಲ್ಲಿ ರಾಹುಲ್ ದ್ರಾವಿಡ್, ಹಸನ್ ಹಬ್ಬ ಅಂದರೆ ಗೋಡೆ. ಆ ಹಸನಪ್ಪನವರು ಮನೆಯಲ್ಲಿ ಒಬ್ಬರೇ ಇದ್ದರು. ಹೆಂಡತಿ ಮಕ್ಕಳೇನೋ ಹೊರಗೆ ಹೋಗಿದ್ದರು. ಅಟ್ಯಾಕ್ ಆಯಿತು, ಹೃದಯಾಘಾತ ಆಯಿತು. ದೇವರ ದಯೆಯಿಂದ ಮೊಬೈಲ್ ಹಿಡಿದು ಒಂದು ಫೋನ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿತ್ತು. ಅವರು ಕರೆದದ್ದು ನಮ್ಮ ಪುತ್ತುಭಾವನ್ನು. ಪುತ್ತು ಓಲ್ಲ ಈ ಬೇಗ ಬಲ್ಲ ಅಂತ ನಿಮ್ಮ ಭಾಷೆಯಲ್ಲಿ ಆಗಿರ್ಬೋದು, ಬಟ್ ಬೇಗ ಬಾ ಅಂತೇಳಿ. ಇಮ್ಮಿಡಿಯೇಟ್ ಇನೋವಾ ಕಾರ್ ಹಿಡ್ಕೊಂಡು, ಅವರ ಫ್ರೆಂಡ್ ಕಾರ್ ಹಿಡ್ಕೊಂಡು ಇಮ್ಮಿಡಿಯೇಟ್ ವಿದಿನ್
ಎಷ್ಟು ಮಿನಿಟೊಳಗೆ ಅಲ್ಲಿ ಮುಟ್ಟಿದ. ಆ ಮುಟ್ಟಿದ ಕಾರಣ, ಫೋನ್ ಮಾಡಿದ ಕಾರಣ, ಅವ ಅಲ್ಲಿ ಮುಟ್ಟಿದ ಕಾರಣ ಅವರ ಪ್ರಾಣ ಉಳಿಯಿತು. ಇವತ್ತು ಒಳ್ಳೆಯ ಯಾವುದೇ ಒಂದು ತೊಂದರೆ ಇಲ್ಲದೆ ಮನೆಯಲ್ಲಿದ್ದಾರೆ. ಅದೆಲ್ಲ ನಮಗೆ ಹೇಳಬೇಕಾ ಬೇಡ ಅಂತೇಳಿ ಅಂಥ ಒಂದು ಸಂದರ್ಭ, ಅಂಥ ಮಾನವೀಯತೆಯ ಒಂದು ಈ ಕ್ಷೇತ್ರ ಇದು. ಕೆಲವರು ಹೇಳ್ಬೋದು ಹಾಗೆ ಹೀಗೆ ಅಂತೇಳಿ, ಬಟ್ ಆ ಒಳಗಿನ ಆ ಹೃದಯ ಸಂಬಂಧ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಅಂಥ ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ರೀಡಾ ಕಾರ್ಯಕ್ರಮಗಳಾಗಲಿ, ಕ್ರೀಡಾಪಟುಗಳು ಬೆಳಗಲಿ, ಈ ಕ್ಷೇತ್ರದ ಹೆಸರನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ. ಹಾಗೆ ಇವತ್ತು ನನ್ನನ್ನು ಕರೆದು ನನ್ನ ಅಕಾಡೆಮಿಯ 2 ಮಕ್ಕಳಿಗೆ ಸಾಧಾರಣ 1991ರಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾಲಯದ ಪರ ಅಖಿಲ ಭಾರತ ಮಟ್ಟದಲ್ಲಿ ಚಿನ್ನ ಪದಕ ಗೆದ್ದ ನಂತರ 33 ವರ್ಷಗಳ ನಂತರ ನನ್ನ ಅಕಾಡೆಮಿಯ ಮಕ್ಕಳು ಆಡಿ, ಆ ತಂಡದಲ್ಲಿ ಆಡಿ ಪುನಃ ಚಿನ್ನದ ಪದಕವನ್ನು ಕಳಿಸಿದಂದರೆ ಅದು ಈ ಮಣ್ಣಿಗೆ ತಂದ ಕೀರ್ತಿ. ಆ ಮಕ್ಕಳನ್ನು ಇವತ್ತು ನೀವು ಈ ಮಣ್ಣಿನಲ್ಲಿ ಪ್ರಥಮ ಬಾರಿಗೆ ಉಳ್ಳಾಲದ ಮಣ್ಣಿನಲ್ಲಿ ತಂದು ಅವರಿಗೆ ಗೌರವ ಸನ್ಮಾನ ಮಾಡ್ತಿದ್ದಂದರೆ ಅದಕ್ಕೆ ನಿಮಗೆ ನಾನು ಎಷ್ಟು ನನ್ನ ಕೃತಜ್ಞತೆ, ಹೃದಯಾಂತರದ ಕೃತಜ್ಞತೆ ಸಲ್ಲಿಸ್ತೇನೆ. ಖಂಡಿತ ನಿಮ್ಮಂಥ ಈ ಪ್ರೋತ್ಸಾಹ ಆ ಮಕ್ಕಳಿಗೆ ಬರುವಂಥ ಕಬಡ್ಡಿ, ಕ್ರಿಕೆಟ್, ಫುಟ್ಬಾಲ್ನ ಅಂಥ ಮಕ್ಕಳಿಗೆ ನೀವು ತಂದು ಇಲ್ಲಿ ಕೂತುಕೊಳಿಸಿ ಅವರಿಗೆ ಪ್ರೇರಣೆ ಕೊಟ್ಟರೆ ಹಲವಾರು ಮಕ್ಕಳು ಈ ಮಣ್ಣಿನಲ್ಲಿ ಬೆಳೀತಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಆ ದೇವರು ನಿಮಗೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇಂತಹ ಕ್ರೀಡಾ ಕಾರ್ಯಕ್ರಮ ನಡೆಸಿ ನಿಮಗೆ ಸ್ಫೂರ್ತಿಯನ್ನು ತಂದು ಈ ಉಳ್ಳಾಲದ ಹೆಸರನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂತೆ ಆಗಲಿ ಅಂತ ಹೇಳ್ಕೊಂಡು ನಮ್ಮ ಪುತ್ತುಬ ಅವರು ಬಂದಿದ್ದಾರಂತೆ, ಒಂದು ಸ್ಟೇಜಿಗೆ ಕರೀರಿ ಸರ್. ಅಶ್ರಫ್ ಸರ್, ನೀವು ಕರೆದ್ರೆ ಬಂದ ಪುತ್ತುಬಾಗಾಸ್ ಎಲ್ಲಿದ್ದಾರೆ ಅವರು? ಗೋಪೇರೆ ಸ್ಪೋರ್ಟಿಂಗ್ ಪುತ್ತುಬಾವ್, ದಯವಿಟ್ಟು ತಾವುಗಳು ನಮ್ಮ ಪ್ರೀತಿಯ ಕರೆಗೆ ಹೂಗೂಟ ತಾವುಗಳು ನಮ್ಮ ಮುಖ್ಯ ವೇದಿಕೆ ಆಗಮಿಸಬೇಕು, ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅವ ಸ್ಟೇಜಿಗೆ ಬರೋದ್ರಲ್ಲಿ ಬಹಳ ಕಡಿಮೆ, ಅವನಿಗೆ ಈ ಪಬ್ಲಿಕಲ್ಲಿ ಅದು ಇದು ಎಲ್ಲರ ಎದುರಲ್ಲಿ ಇದು ಮಾಡೋದಿಲ್ಲ. ಎನಿಯವ್ ಈ ಪಂದ್ಯಕೂಟವು ಯಶಸ್ವಿಯಾಗಿ ನಡಲಿ, ನಾಳೆ ಕೂಡ ನಡಲಿಕ್ಕಿದೆ. ಈ ಯಶಸ್ವಿ ಪಂದ್ಯಕೂಟ ನಡೆಸಿದ ಕೀರ್ತಿ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಸಲ್ಲಲಿ ಎಂದು ಹೇಳುತ್ತಾ ಈ ಅವಕಾಶವನ್ನು ಕೊಟ್ಟ ಎಲ್ಲ ಈ ಸಂಸ್ಥೆಯ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ಗೌರವವನ್ನು ಅರ್ಪಿಸಿಕೊಂಡು ನನಗೆ ಮಾತನಾಡಲು ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಶಾಸಕರು ನಮ್ಮ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರ ಮುಖ್ಯ ಉದ್ದೇಶ ಕ್ರೀಡೆ ಮಾತ್ರವಲ್ಲದೆ ಹೊಲಿಯುವ ಯಂತ್ರದ ಮಿಷನ್ ನೀಡುವ ಮುಖಾಂತರವಾಗಿ ನಮ್ಮ ಅನೀಫ್, ದಯವಿಟ್ಟು ತಾವುಗಳು ವೇದಿಕೆಗೆ ಬಂದು ನಮ್ಮ ಅಶ್ರಫ್ AKM ಅಶ್ರಫ್ ರವರು ಹೊಲಿಯುವಂತಹ ಮಿಷನ್ ನೀಡುವ ಮುಖಾಂತರವಾಗಿ AKM ಅಶ್ರಫ್ ಹಾಗೂ ನಮ್ಮ ವೇದಿಕೆ ಇರುವಂತಹ ಗಣ್ಯಾತಿಥಿಗಳು ಹೊಲಿಯುವಂಥ ಮಿಷನ್ ನೀಡುವ ಮುಖಾಂತರವಾಗಿ ನಮ್ಮ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಸಾಮಾಜಿಕ ರಂಗದಲ್ಲೂ ಕೂಡ ನಾವು ಇದ್ದೇವೆ ಎನ್ನುವಂತಹ ಸಂದೇಶ ನೀಡುವ ಮುಖಾಂತರವಾಗಿ ಸಾಗಿ ಬರ್ತಾ ಇದೆ. ರಹಮತ್ ಇವರು ಕೂಡ ಆಗಮಿಸಬೇಕು, ಇವರಿಗೆ ಕೂಡ ಹೊಲಿಯುವಂಥದ್ದು ಮಿಷನ್ ನೀಡುವ ಮುಖಾಂತರ ನಮ್ಮ ಸ್ಥಳೀಯ ಶಾಬಾಸ್ ರವರು ಹೊಲಿಯುವಂಥದ್ದು ಮಿಷನ್ ನೀಡುವ ಮುಖಾಂತರವಾಗಿ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೇವೆ. ನಮಾಜ್ ಹಾಗೂ ಗೋಪಿ ರವರು ಈ ಒಂದು ಹೊಲಿಯುವಂಥ ಮಿಷನ್ ನೀಡುವ ಮುಖಾಂತರವಾಗಿ ಗೌರವವನ್ನು ಸಲ್ಲಿಸಬೇಕು. ಇದೀಗ ಈ ಕಾರ್ಯಕ್ರಮದ ಬಳಿಕ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಮಾರುತಿ ಉಳ್ಳಾಲ್ ತಂಡಕ್ಕೆ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಒಟ್ಟು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಪ್ರಥಮವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಮಾರುತಿ ಉಳ್ಳಾಲ್ ತಂಡಕ್ಕೆ ಈ ಒಂದು ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ದಯವಿಟ್ಟು ತಾವುಗಳು ಈ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ AKM ಅಶ್ರಫ್ ಹಾಗೂ ಇನ್ನಿತರ ಎಲ್ಲ ಗಣ್ಯಾತಿಥಿಗಳು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಶಿಕ್ಷಣಕ್ಕಾಗಿ ವೈವಿಧ್ಯ ಕೊಡುಗೆಗಳು 1.5 ಕೋಟಿ ವೆಚ್ಚದಲ್ಲಿ ಶಾಲೆ ಕಟ್ಟಡ ಮತ್ತು ಉಪಕರಣಗಳ ಕೊಡುಗೆ, ಅದೇ ರೀತಿ ಸಾಮಾಜಿಕ ಅಸಹಾಯಕತೆಗೆ ಸಹಾಯಸ್ತದ ಸಮಾಜ ಸೇವೆ, ಜೀವ ರಕ್ಷಣಾ, ರಕ್ತದಾನದ ಮೂಲಕ ಜೀವದಾನ, ಅದೇ ರೀತಿ ಅನಾರೋಗ್ಯಗೊಳಗಾದಂತಹ ಉದ್ಧಾರ ನೆರವು, ಸೌಹಾರ್ದತೆಗಾಗಿ ಧಾರ್ಮಿಕ ಕೊಡುಗೆ, ಸಾಂಸ್ಕೃತಿಕ ತಂಡಗಳ ರಚನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಅರ್ಪಣೆ, ಪರಿಸರ ಸ್ವಚ್ಛತಾ ಮತ್ತು ರಕ್ಷಣೆ, ಕ್ರೀಡಾ ಕ್ಷೇತ್ರ ಮತ್ತು ಪ್ರೋತ್ಸಾಹ, ದಾನ, ವೈವಿಧ್ಯ, ಹಣ, ವಸ್ತ್ರ, ಮನೆ, ರಕ್ತ, ಶಿಕ್ಷಣ, ಅಂಗ ಸಾಧನೆಗಳು, ಇನ್ನಿತರ ಎಲ್ಲ
ಚಟುವಟಿಕೆಗಳು ಬಹಳಷ್ಟು ಯಶಸ್ವಿಯಾಗಿ ಮುನ್ನುಗ್ತಿರುವಂತಹ ನಮ್ಮ ಉಳ್ಳಾಲದ ನೆಚ್ಚಿನ ಸಂಘ ಆಗಿರ್ತಕ್ಕಂತಹ ಮಾರುತಿ ಉಳ್ಳಾಲ್ ಎಲ್ಲರೂ ಕೂಡ ಜೋರಾದ ಚಪ್ಪಾಳೊಂದಿಗೆ ಗೌರವ ಸಲ್ಲಿಸ್ತಾ ಇದ್ದೇವೆ. ನಮ್ಮ AKM ಅಶ್ರಫ್ ಹಾಗೂ ಇನ್ನಿತರ ಎಲ್ಲ ಗಣ್ಯ ಅತಿಥಿಗಳು ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಪ್ರಸ್ತುತ 2023 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ತಂಡವನ್ನು ಇದೀಗಾಗಲೇ ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಡಿಸುವಂತಹ ಈ ಒಂದು ಪಂದ್ಯಾಕೂಟದಲ್ಲಿ ಸನ್ಮಾನ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. So once again, put your hands together and give the big round of applause Team Maruti Ullal for receiving the State Karnataka Rajyotsava. ಇದೇ ರೀತಿ ಈ ಕಾರ್ಯಕ್ರಮದ ಮುಂದಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಸಾಜಿದ್ ಉಳ್ಳಾಲ್ ಇವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಸಾಜಿದ್ ಉಳ್ಳಾಲ್ ದಯವಿಟ್ಟು ತಾವುಗಳು ಆಗಮಿಸಬೇಕು. ಇದೀಗ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಸಾಜಿದ್ ಉಳ್ಳಾಲ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಮುಖ್ಯ ಅತಿಥಿಗಳು AKM ಅಶ್ರಫ್ ಹಾಗೂ ಇನ್ನಿತರ ಎಲ್ಲ ಗಣ್ಯ ಅತಿಥಿಗಳ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಪ್ರಥಮವಾಗಿ ನಮ್ಮ ತನ್ನ ತಂಡಕ್ಕೆ ಹಲವಾರು ಯುವಕರಿಗೆ ಒಂದು ಅವಕಾಶವನ್ನು ಕಲ್ಪಿಸುವ ವಿಶೇಷವಾಗಿ ಸಾಜಿದ್ ಉಳ್ಳಾಲ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಅದೇ ರೀತಿ ಮಾಜಿ ಮಂಗಲ ಕ್ರೀಡಾಂಗಣ ಡೈರೆಕ್ಟರ್ ಆಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಮುಖ್ಯ ವೇದಿಕೆಯಲ್ಲಿ ನಮ್ಮ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಇನ್ನಿತರ ಎಲ್ಲ ಗಣ್ಯ ಅತಿಥಿಗಳು ಇವರ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. So next I'd like to call upon Yashraj Bagambila to please come forward and receive the honoring ceremony from our chief guest. Player has a state junior championship held at Haveri, Karnataka 2019. Plays a silver medal and got the Rider Award. Played junior Karnataka state championship and played South Zone Inter-University Kabaddi Championship, Bangalore, and received the silver medal. Next, participated in India Inter-University Kabaddi Championship 2022. It was held at Haryana. And South Zone Inter-University Kabaddi Championship, it was held at Andhra Pradesh 2023. Played All India Inter-University Kabaddi Championship held at Udupi 2023, placed a gold medal and played several district, state, national level Kabaddi matches. And for this a wonderful, terrific performance in Kabaddi, we have the honoring ceremony from Team Black and White. So put your hands together, everybody. Put your hands together. We have the national level Kabaddi player receiving the honoring ceremony from Team Black and White. Next, I'd like to call upon Nishan Mohammed. Nishan Mohammed, a Kabaddi player, played a Junior Karnataka State Kabaddi Championship held at Bangalore 2022, placed a silver medal. Played South Zone Inter-University Kabaddi Championship held at Bangalore 2022, placed a silver medal. Participated in All India Inter-University Kabaddi Championship held at Haryana. Played South Zone Inter-University Kabaddi Championship, Andhra Pradesh 2023, placed a medal. Played All India Inter-University, it was held at Udupi in 2023. So for this a wonderful performance in Kabaddi, we have the honoring ceremony from our chief guest.